ಈಗಾಗಲೇ ಚಿನ್ನಾಭರಣ ಮಾರಾಟ ಕ್ಷೇತ್ರದಲ್ಲಿ ಹೆಸರು ಪಡೆದುಕೊಂಡಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯ ಸಿಎಸ್ಆರ್ ಉಪಕ್ರಮದ ಭಾಗವಾಗಿ ಅರ್ಹ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು ಸುರತ್ಕಲ್ನ ಗೋವಿಂದದಾಸ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಫಳ್ನೀರ್ನಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯ ಸಿಎಸ್ಆರ್ ಉಪಕ್ರಮದ ಭಾಗವಾಗಿ ಅರ್ಹ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುರತ್ಕಲ್ ಗೋವಿಂದದಾಸ್ ಕಾಲೇಜಿನ ಸಭಾಂಗಣದಲ್ಲಿ ಗಣ್ಯರು ಆಯ್ದ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ವಿತರಿಸಿದ್ರು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಎನ್ಎಂಪಿಟಿಯ ಸಿಐಎಸ್ಎಫ್ ಉಪ ಕಮಾಂಡೆಂಟ್ ಆಶುತೋಷ್ ಗೌರ್, ಈಗಾಗಲೇ ಹಲವು ಸಮಾಜಮುಖಿ ಕಾರ್ಯವನ್ನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಾಡುತ್ತಿದೆ. ಉದ್ದಿಮೆಯ ಒಂದು ಭಾಗವನ್ನ ಜನರಿಗಾಗಿ ಮೀಸಲಿಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. Girls are doing better than the boys and several opportunities are coming. Recently the opportunity opened to become an officer in army defense field also for the NDA for the girls. So you can go in every field wherever you want. Whatever you want, you can achieve. You are not lesser than anyone. Keep this in mind. As I know, when I came to know that this group is doing such activities, I am feeling very happy, and I appreciate their efforts. And the business world, as far as I know, business world is very much concerned about these activities, and this has the very long history from the ancient time. ಬಿಎಎಸ್ಎಫ್ನ ಎಚ್ಆರ್ ಹೆಡ್ ಸಂತೋಷ್ ಪೈ ಅವರು ಮಾತನಾಡಿ, ವಿದ್ಯಾರ್ಥಿ ವೇತನ ಮುಂದಿನ ಭವಿಷ್ಯಕ್ಕೆ ನಾಂದಿಯಾಗಲಿದೆ. ಆ ಮೂಲಕ ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಬೇಕು ಎಂದು ಹೇಳಿದ್ರು. ಕಾರ್ಖಾನೆ ಅಂತ ಹೇಳಿದ ಕೂಡಲೇ ನಮಗೆ ಕೆಲವೊಂದು ಚೌಕಟ್ಟುಗಳು ಬರ್ತದೆ. ಈಗ ನನ್ನ ಹತ್ರ ಕೇಳಿದ್ರೆ ನಾನು ಹೇಳ್ತೇನೆ ಫ್ಯಾಕ್ಟರೀಸ್ ಆಕ್ಟ್ ಅಂತ ಹೇಳ್ಕೊಂಡು, ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹುಡುಗಿಯರಿಗೆ ನೈಟ್ ಶಿಫ್ಟ್ ಅಲ್ಲಿ ಅದರಲ್ಲಿ ಶಿಫ್ಟ್ ಆಪರೇಷನ್ಸ್ ಅಲ್ಲಿ ಹಾಕಬಾರ್ದು ಅಂತ. ವಿ ಶುಡ್ ನಾಟ್ ಎಂಗೇಜ್, ದೇ ಶುಡ್ ನಾಟ್ ವರ್ಕ್ ಆನ್ ಲೈಕ್ ರೊಟೇಟಿಂಗ್ ಶಿಫ್ಟ್ಸ್ ಅಂತ ಹೇಳ್ಕೊಂಡು. ಬಟ್ ಇವತ್ತು ಹಲವಾರು ಸುಧಾರಣೆಗಳು ಬರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ, ಭಾರಿ ಸಂತೋಷದಿಂದ ಹೇಳ್ತಾ ಇದ್ದೇನೆ. ನಮ್ಮ ಮಂಗಳೂರು ಕಾರ್ಖಾನೆಯಲ್ಲಿ ಶಿಫ್ಟ್ ಆಪರೇಷನಿಗೂ ಸಹ ಡಿಸೆಂಬರ್ ಅಲ್ಲಿ ನಾವು ಒಂದು ವಿಮೆನ್ ಎಂಪ್ಲಾಯಿಯನ್ನು ನಾವೀಗ ಇಟ್ಕೊಂಡಿದ್ದೇವೆ. ದ್ಯಾಟ್ ಮೀನ್ಸ್ ದ ಥಿಂಗ್ಸ್ ಆರ್ ಚೇಂಜಿಂಗ್. ಇಫ್ ಯು ವಾಂಟ್ ಟು ಎಕ್ಸೆಲ್, ಇವತ್ತು ಯಾವುದೇ ಅಡೆತಡೆಗಳಿಲ್ಲ. ನೀವು ಇವತ್ತು ಏನು ಓದಿ ಇವತ್ತು ಸ್ಕಾಲರ್ಶಿಪ್ ತೆಗೊಳ್ತಾ ಇದ್ದೀರೋ, ಇದೊಂದು ನಾಂದಿ ಆಗಲಿ. ಇನ್ನು ಮುಂದೆಯೂ ಸಹ ನಿಮಗೆ ಎಲ್ಲಿವರೆಗೆ ಕಲಿಬೇಕು ಅಲ್ಲಿವರೆಗೆ ಕಲಿಬಹುದು. ಮತ್ತು ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಇದಿಲ್ಲ, ಯಾವುದು ಡಿಫ್ರೆನ್ಸಿಯೇಷನ್ ಇಲ್ಲ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಮಂಗಳೂರು ಅಸಿಸ್ಟೆಂಟ್ ಸ್ಟೋರ್ ಹೆಡ್ ಅಲ್ತಾಫ್ ಎಕೆ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. So Malabar Gold we started in 1993 and we have about more than 280 showrooms. Now it's almost 300 actually. And this year itself, we are going to start another 4 more showrooms in Karnataka. So our chairman has this vision that we are taking from the, but now we have a shop here in Mangalore, Dakshina Kannada. So we prosper with your money, so we have to give something back to the society. So for that purpose, actually, normally companies give 2% of their CSR funds for the for their to show their social responsibility. For same matter, but Malabar decided to give 5% of its profits. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೃಷ್ಣಮೂರ್ತಿ ವಹಿಸಿದ್ರು. ಈ ವೇಳೆ ಡೆಲ್ಟಾ ಇಂಡಸ್ಟ್ರಿಯನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಬದ್ರುದ್ದೀನ್ ಪೈಕಂಪಾಡಿ, ಲಯನ್ಸ್ ಕ್ಲಬ್ ನ್ಯೂ ಮ್ಯಾಂಗ್ಳೂರ್ನ ಟ್ರೆಷರರ್ ನೂರ್ಜಾನ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಗೆಸ್ಟ್ ರಿಲೇಶನ್ಶಿಪ್ ಮ್ಯಾನೇಜರ್ ಕಾರ್ತಿಕ್ ಕುಮಾರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರಾನ್ನ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಎಚ್ಒಡಿ ಕ್ಯಾಪ್ಟನ್ ಸುಧಾ ಶೆಟ್ಟಿಯವರು ನಿರೂಪಿಸಿದ್ರು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅತ್ಯಂತ ವಿಶ್ವಸನೀಯ ಸಂಸ್ಥೆಯಾಗಿದೆ. ಇದು 10 ದೇಶಗಳಲ್ಲಿ 270 ಶೋರೂಮ್ಗಳೊಂದಿಗೆ ವೇಗವಾಗಿ ಬೆಳೆಯುತ್ತಿರುವ ವ್ಯಾಪಾರ ಸಂಸ್ಥೆಯಾಗಿದೆ. ಕರ್ನಾಟಕದಲ್ಲಿ 27 ಶೋರೂಮ್ಗಳನ್ನು ಹೊಂದಿದೆ.
ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.